ಪೋಸ್ಟ್ ವೆಡ್ಡಿಂಗ್ ಫೋಟೋಶೂಟ್ ವೇಳೆ ಜೋಡಿಯೊಂದು ನೀರಿಗೆ ಬಿದ್ದು ವರ ಸಾವನ್ನಪ್ಪಿ ವಧು ಗಂಭೀರ ಗಾಯಗೊಂಡ ದುರಂತ ಘಟನೆ ಕೇರಳದ ಜಾನಕಿ ಕಾಡುವಿನ ಕುಟ್ಟಿಯಾದಿ ನದಿಯಲ್ಲಿ ನಡೆದಿದೆ. ಮದುವೆಯ ಬಳಿಕ ಫೋಟೋಶೂಟ್ ಮಾಡಿಸಲು ಇಚ್ಛಿಸಿದ ವಧುವರ ಸೋಮವಾರ ಬೆಳಿಗ್ಗೆ ಕುಟ್ಟಿಯಾದಿ ನದಿಯ ಹತ್ತಿರ ಬಂದಿದ್ರು. ಕ್ಯಾಮೆರಾಗೆ ಪೋಸ್ ನೀಡುವಾಗ ವಧು ಹೈ ಹೀಲ್ಡ್ ಚಪ್ಪಲಿ ಹಾಕಿದ ಪರಿಣಾಮ ಆಯ ತಪ್ಪಿ ವಧುವರರ ಕಾಲು ಜಾರಿ ನದಿಗೆ ಬಿದ್ದಿದ್ದಾರೆ. ರೆಜಿಲ್ ಎಂದು ಗುರುತಿಸಲಾದ ವರ ಪ್ರವಾಹಕ್ಕೆ ಸಿಲುಕಿ ನದಿಯಲ್ಲಿ ಮುಳುಗಿದರೆ ಅವನ ಹೆಂಡತಿ ಕಾರ್ತಿಕ್ ಅವರನ್ನ ಸಾರ್ವಜನಿಕರು ಸಮಯಕ್ಕೆ ಸರಿಯಾಗಿ ಬಂದು ರಕ್ಷಿಸಿದ್ದಾರೆ. ವಧುವಿನ ಸ್ಥಿತಿ ಚಿಂತಾಜನಕವಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ವರದಿಯಾಗಿದೆ. ಮಾರ್ಚ್ 14ರಂದು ವಿವಾಹವಾದ ಜೋಡಿ ಮದುವೆಯ ನಂತರದ ಫೋಟೋಶೂಟ್ಗಾಗಿ ನದಿಗೆ ಬಂದಿದ್ರು ಎಂದು ಪೊಲೀಸರು ತಿಳಿಸಿದ್ದಾರೆ. ಸ್ಥಳೀಯರು ಹೇಳುವ ಪ್ರಕಾರ ನವ ಜೋಡಿ ಮತ್ತು ಛಾಯಾಗ್ರಾಹಕರು ನದಿಯ ಸುರಕ್ಷಿತವಲ್ಲದ ತುಂಬಾ ಆಳವಾದ ಸ್ಥಳಗಳಲ್ಲಿ ಚಿತ್ರೀಕರಣವನ್ನ ನಡೆಸುತ್ತಿದ್ದರೆಂದು ತಿಳಿಸಿದ್ದಾರೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ.